ಶಾಲಿನಿ ಗೋಯಲ್ ಅವರು ಏನು ಈ ಪುತ್ತೂರಿನಲ್ಲಿ ಕಾರ್ಯವೆಸಗ್ತಾ ಇದ್ದಾರೆ ಅಂತವರ ವಿರುದ್ಧ ಇವತ್ತಿಲ್ಲಿನ ಶಾಸಕರು ಅನವಶ್ಯಕವಾಗಿ ಅವರ ಹೆಸರನ್ನ ಬೀದಿಗೆ ತರುವ ಹಾಗೆ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಬಂಧುಗಳೇ. ಇವತ್ತು ಗ್ರಾಮಾಂತರದ ಅಧ್ಯಕ್ಷ ನಮ್ಮ ಜೊತೆಯಲ್ಲಿದ್ದಾರೆ. ನೋಡಿದೆ ನಾನು ಇಲ್ಲಿಯ ಶಾಸಕರು ಮಾತನಾಡ್ತಾ ಇದ್ರು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನನಗೆ ಮತ್ತು ಹರೀಶ್ ಪೂಂಜಾ ನಾವು ಭಾರಿ ಆತ್ಮೀಯರು, ನಮ್ಮಲ್ಲಿ ರಾಜಕೀಯ ಇಲ್ಲ, ಅಭಿವೃದ್ಧಿಯಲ್ಲಿ ನಮ್ಮ ಹತ್ರ ರಾಜಕೀಯ ಇಲ್ಲ, ಅಭಿವೃದ್ಧಿಯಲ್ಲಿ ನಾವು ಯಾವುದೇ ರಾಜಕೀಯ ಮಾಡುವುದಿಲ್ಲ, ನಾವು ಉಪ್ಪಿನಂಗಡಿಯ ದೇವಸ್ಥಾನದ ಅಭಿವೃದ್ಧಿಯ ಜೊತೆಗೆ ಅಲ್ಲಿಯ ಬೇರೆ ಬೇರೆ ಅಭಿವೃದ್ಧಿಗೋಸ್ಕರ ಸರಕಾರದಲ್ಲಿ ಎಷ್ಟು 350 ಕೋಟಿಯ ಪ್ರಪೋಸಲ್ ಅನ್ನ ಇಟ್ಟಿದ್ದೇವೆ ನಾವು. ತಕ್ಷಣ ನಮ್ಮಿಬ್ಬರ ಮಧ್ಯದಲ್ಲಿ ರಾಜಕೀಯ ಇಲ್ಲ. ನನಗೆ ಒಮ್ಮೊಮ್ಮೆ ಡೌಟ್ ಆಯ್ತು ಆಗ ಅದನ್ನ ಕೇಳುವಾಗ, ಯಾರ ಮಧ್ಯದಲ್ಲಿ ರಾಜಕೀಯ ಇರುವಂತದ್ದಾಗಾದ್ರೆ ಅಭಿವೃದ್ಧಿಯ ವಿಷಯದಲ್ಲಿ? ಪುತ್ತೂರಿನಲ್ಲಿ ಸಂಜೀವ ಮಂಡಲದವರು ಮಾಜಿ ಶಾಸಕರು, ಅಕ್ಕ ಇದ್ದಾರೆ ಮಾಜಿ ಶಾಸಕರು, ಇವ್ರ ಮಧ್ಯದಲ್ಲಿ ಮಾತ್ರ ಅವರಿಗೆ ಅಭಿವೃದ್ಧಿಯ ವಿಷಯದಲ್ಲಿ ರಾಜಕೀಯ ಇರುವಂತದ್ದ? ಯಾಕೆ ಈ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ, ನಮಗೆ ಗೊತ್ತಿದೆ ಇವತ್ತು ನಾವ್ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹೇಳಿದ್ರೆ, ಒಬ್ಬ ಕಾಲೇಜಿನ ಪ್ರಾಂಶುಪಾಲೆ ಶಿಕ್ಷಣಕ್ಕೆ ನಾವು ಅತ್ಯಂತ ದೊಡ್ಡ ಮಹತ್ವವನ್ನ ಕೊಡ್ತೇವೆ. ನಾವು ತಾಯಂದಿರು ಯಾವುದೇ ಹೆಣ್ಣು ಮಕ್ಕಳಾಗ್ಲಿ, ನಾವು ಯಾರೋ ವಿಸಿಟ್ ಮಾಡಿದ್ರು, ನಮ್ಮ ಶಾಸಕರಿಗೆ ಒಂದು ಅಭ್ಯಾಸ ಇದೆಯಲ್ಲ ಎಲ್ಲ ವಿಸಿಟ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ. ಈಗ ಏನು ಹೇಳಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ತಕ್ಷಣ ಹೋ ಎಲ್ಲರಿಗೂ ಖುಷಿ ಆಗ್ತದೆ. ಇಂಥ ಶಾಸಕರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ತಕ್ಷಣ ಅದಕ್ಕೆ ಬೇಕಾದಷ್ಟು ರೀತಿಯಲ್ಲಿ ಗೌರವ ಸಿಗ್ತದೆ ಅನ್ನುವ ಕಾರಣಕ್ಕೋಸ್ಕರ ಯಾರೋ ಕಾಂಗ್ರೆಸ್ ಪುಡಾರಿಗಳು ಯಾವುದೋ ಒಂದು ತಪ್ಪಾಗಿ ಅವರಂತ ಕೆಲಸ ಸರಿಯಾಗ್ಲಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿದಕ್ಕೋಸ್ಕರ ಅವರನ್ನ ಅಲ್ಲಿ ಎಲ್ಲರ ಎದುರಿನಲ್ಲಿ ಅವರನ್ನ ಬೈದ್ರು. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅನ್ಸಿಕೊಂಡ್ರು. ಬೇಕಿತ್ತ ಪಾಪ ಅದೇ ದಿವಸ ಹಾಸ್ಪಿಟಲ್ ಅಣ್ಣ ಅವರ ಗಂಡ ಕೊನೆಯುಸಿರನ್ನ ಹೇಳಿದ್ರು. ನಮ್ಮ ಶಾಸಕರು ಯಾವಾಗ್ಲೂ ಶಾಸಕರನ್ನ ನಾವು ಆಯ್ಕೆ ಮಾಡ್ತೇವೆ. ಅವರು ಇಡೀ ಕ್ಷೇತ್ರದ ಗೌರವವನ್ನು ಉಳಿಸಬೇಕು. ತೊಂದರೆ ಆದಾಗ ಜನರಿಗೆ ತೊಂದರೆ ಆದಾಗ ಒಟ್ಟಿಗೆ ನಿಲ್ಲಬೇಕು. ಅದಕ್ಕೋಸ್ಕರ ನಾವು ಅವರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡೋದು. ನನಗೆ ಗೊತ್ತಿದೆ, ನಾನು ಮೊದಲು ಇವರು ಶಾಸಕರಾಗ್ಲಿಕ್ಕೆ ಹೋರಾಟ ಮಾಡಿದ್ದನ್ನು ನೋಡಿದ್ದೇನೆ ನಾನು. ಇವರು ಅಂದ್ಕೊಂಡಿದ್ದಾರೆ ನಾನು ಇದೇ ರೀತಿಯಲ್ಲಿ ಮುಂದುವರಿತೇನೆ. ಈ ಗೂಂಡಾ ಪ್ರವೃತ್ತಿ ಇವತ್ತು ಕಾಂಗ್ರೆಸ್ಸಿನ ಆಡಳಿತ ಅದೇ ರೀತಿಯಲ್ಲಿ ಆಗ್ತಾ ಇರುವಂತದ್ದು. ಅವರಲ್ಲಿ ಆಗುವಂತ ಅವರ ಮಧ್ಯದ ಒಳಗಿನ ಯಾವುದೋ ಫಾರಿನ್ ಟೂರಿಗೆ ಹೋಗ್ತಾರೆ, ಕೆಲವರು ಬರ್ತ್ಡೇ ನೆಪದಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ, ಇನ್ನು ಡೆಲ್ಲಿಗೂ ಹೋಗ್ತಾರಂತೆ. ನಾನು ಏನ್ ಮಾಡಿದ್ರು ಕಸಿದು ತಗೊಳ್ಳಿಕ್ಕೆ ರೆಡಿ ಇದ್ದೇನೆ ಅನ್ನುವಂತ ಉಪಮುಖ್ಯಮಂತ್ರಿಗಳು, ನಾನು ಕೊಡುವುದಿಲ್ಲ ಅನ್ನುವಂತ ಮುಖ್ಯಮಂತ್ರಿಗಳು ಇಂಥವರೇ ಯಥಾ ರಾಜ ತಥಾ ಪ್ರಜಾ ಅನ್ನೋ ರೀತಿಯಲ್ಲಿ ಇವರು ಕೂಡ ಅದನ್ನೇ ಪಾಲಿಸ್ತಾ ಇದ್ದಾರೆ ಅಂತ ಕಾಣ್ತದೆ. ನನ್ನ ದರ್ಪದಿಂದ ನನ್ನ ಮತದಾರರನ್ನ, ನನ್ನ ಊರಿನ ಅಧಿಕಾರಿಗಳನ್ನ ನಾನು ನನ್ನ ಹಿಡಿತದಲ್ಲಿ ಇಟ್ಕೊಳ್ತೇನೆ ಅನ್ನುವಂತಹ ಮಾನಸಿಕತೆ. ಈ ಮಾನಸಿಕತೆಯಲ್ಲಿ ಇವತ್ತು ನಮ್ಮ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಬೇಕಾದಂತ ಅವಶ್ಯಕತೆಗಳಿಗೆ ಸ್ಪಂದಿಸ್ತಾ ಇದ್ದಾರಾ? ಇವತ್ತು ಕೋಟಿ 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 ಅನುದಾನ ಅಂತ ಹೇಳ್ತಾ ಇದ್ದಾರಲ್ಲ, ನನಗೆ ಗೊತ್ತಿಲ್ಲ. ನಾನು ಅವರ ಹತ್ರ ಕೇಳ್ತಾ ಇದ್ದೇನೆ, ನಿಮ್ಮ ಪರವಾಗಿ ನಾನು ಕೇಳ್ತಾ ಇದ್ದೇನೆ, ಹೇಳಿ ನಮ್ಮ ಕಾಲೇಜ್ ಯಾವಾಗ ಪೂರ್ತಿ ಆಗ್ತದೆ? ಒಂದು ಪ್ರೆಸ್ ಮೀಟ್ ಕರೆದು ಹೇಳಿ ಅವರು, ನಾನು ಇದಕ್ಕೆ ಪರಿಹಾರ ಕೊಡ್ತೇನೆ, ಮಕ್ಕಳ ಧೂಳಿನ ವ್ಯವಸ್ಥೆಗೆ ನಾನು ಪರಿಹಾರ ಕೊಡ್ತೇನೆ. ಇವತ್ತಿನ 3 ವರ್ಷದಲ್ಲಿ ಏನೇನು ಕಾಮಗಾರಿಗಳನ್ನ ನಾನು ಮಾಡಿಸಿದ್ದೇನೆ, ಆಶ್ವಾಸನೆ ಬೇಡ ನಮಗೆ. ಅವಾಗಲೇ ಟೆಂಡರ್ ಆಗಿತ್ತು, ಯಾಕದಕ್ಕೆ ಹಣೆಯ ಪೂರ್ತಿಯನ್ನು ಒದಗಿಸಲಿಲ್ಲ? ಟೆಂಡರ್ ಆದದಕ್ಕೆ ಟೆಂಡರ್ ಆಗುವಾಗ ಯಾವಾಗ್ಲೂ ಅದೇ ರೀತಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗ್ಬೇಕು, ಅದ್ರ ನಂತರ ಟೆಂಡರ್ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಹಿಂದಿನ ಸಂಜೀವಣ್ಣ ಇರುವಂತ ಸಂದರ್ಭದಲ್ಲಿ ಎಷ್ಟು 6,80,00,000 ರೂಪಾಯಿಗಳನ್ನ ಯಾವ ಮಹಿಳಾ ಕಾಲೇಜಿಗೋಸ್ಕರ. ನನಗೆ ಖುಷಿ ಆಗ್ತದೆ, ಪುತ್ತೂರು ಒಂದೊಂದು ದಿನದಲ್ಲಿ ಒಂದು ಜಿಲ್ಲಾ ಕೇಂದ್ರ ಆಗುವಂತ ಎಲ್ಲ ಭರವಸೆಗಳು ಇಲ್ಲಿ ಇದೆ. ಇಲ್ಲಿ 5 ಕಾಲೇಜುಗಳಿದೆ, 5 ಕಾಲೇಜುಗಳಲ್ಲಿ ಒಂದಾ ಕಾಲೇಜ್ ಇದೆ. ಆ ಮಹಿಳಾ ಕಾಲೇಜಿಗೋಸ್ಕರ ಅದು ಸರಿಯಾಗಿರ್ಲಿಲ್ಲ, ಅದಕ್ಕೆಷ್ಟೇ ಬಂತು. ಆಮೇಲೆ ನಮ್ಮ ಮಾಜಿ ಶಾಸಕರಾದಂತಹ ಸಂಜೀವ ಮಠಂದೂರವರು
5ನೇ ತಾರೀಕು 3 ವರ್ಷ ಆಗ್ತದೆ. 3 ವರ್ಷ ಆಗ್ತದೆ 6ನೇ ತಾರೀಕಿಗೆ. ಆದ್ರೆ ಶಾಸಕರು ಗೆದ್ದು ಬಂದ್ರು. ಯಾವುದೋ ಕಾರಣಕ್ಕೋಸ್ಕರ ಅಲ್ಪನಿಗೆ ಐಶ್ವರ್ಯ ಬಂದಾಗೆ ಆಯ್ತು. ಅವರಿಗೆ ಸಿಕ್ಕಿರ್ತಕ್ಕಂಥ ಪೋಸ್ಟ್ ಅವರು ಗೆದ್ದು ಬಂದ್ರು. ತಕ್ಷಣ ಅದಕ್ಕೂ ಪುನಃ ಶಂಕುಸ್ಥಾಪನೆ ಮಾಡಿದ್ದಕ್ಕೆ ಪುನಃ ಶಂಕುಸ್ಥಾಪನೆ ಮಾಡಿದ್ರು. ಆದ್ರೆ ಶಂಕುಸ್ಥಾಪನೆ ಮಾಡಿದ್ರು, ಕೆಲಸ ಮಾಡಿದ್ರ ಏನೋ ಸ್ವಲ್ಪ ಕೆಲಸ ಆಯ್ತು. ಆಮೇಲೆ ಅದನ್ನೇ ಕೆಲಸವನ್ನ ನಿಲ್ಲಿಸಿದ್ರು. ನಾನು ಹೇಳ್ತೀನಿ, ಉಪ್ಪಿನಂಗಡಿಯಲ್ಲಿ ಘೋಷಣೆ ಮಾಡ್ತಾರಲ್ಲ 350 ಕೋಟಿ ಅಂತ ಹೇಳಿ, ಯಾಕೆ ಇಲ್ಲಿಗೆ ಹಣ ತರಲಿಕ್ಕಾಗಲಿಲ್ಲ ಅವರಿಗೆ? ಮಹಿಳಾ ಕಾಲೇಜಿಗೆ ನಾವೆಲ್ಲ ಪ್ರಶ್ನೆ ಮಾಡಬೇಕಾಗಿದೆ. ಮಹಿಳಾ ಕಾಲೇಜಿಗೆ ಬೇಕಾದ ಅನುದಾನವನ್ನು ತಂದು ಯಾವ ಕಾಂಟ್ರಾಕ್ಟರ್ ಇದ್ದಾರೆ ಅವರಿಗೆ ಸರಿಯಾದ ಸಮಯದಲ್ಲಿ ಅನುದಾನವನ್ನು ಕೊಟ್ಟಿದ್ರೆ 3 ವರ್ಷ ಆಯ್ತು. 3 ಅಂತಸ್ತು, ವರ್ಷದಲ್ಲಿ ಒಂದೊಂದು ಅಂತಸ್ತು ಆಗಿದ್ದಿದ್ರು ಇವತ್ತು ಆ ಮಕ್ಕಳು ಭಾರಿ ಒಳ್ಳೆಯ ವಾತಾವರಣದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಹೌದಲ್ವಾ? ಪಾಪ ಜೈಲಿನ ಕಟ್ಟಡ, ನನಗೆ ಜೈಲು ಅಂತ ನೋಡುವಾಗ ನೆನಪಾಗ್ತದೆ. ನಾವು ಹಿಂದೆ ಇಲ್ಲ, ನಾನು ಇದೇ ಪುತ್ತೂರಿನಲ್ಲಿ ಕಲ್ತದ್ದು ಹೇಳಿದೆ. ನಮಗೆ ಯಾವಾಗ್ಲೂ ಆಗಸ್ಟ್ ಇರುವುದಿಲ್ಲ, ಇಲ್ಲಿ ಹೇಗುಂಟು ಗೊತ್ತಿಲ್ಲ ನನಗೆ. ಅದು ನಾನು ನೋಡಿದಂತ ವಾಟ್ಸಪ್ ಅಲ್ಲಿ ನೋಡಿದ ರೀತಿಯಲ್ಲಿ ಅದು ಅಲ್ಲಿಯ ವ್ಯವಸ್ಥೆ ತುಂಬಾ ಅವ್ಯವಸ್ಥೆ. ಅದಕ್ಕೋಸ್ಕರ ನಮ್ಮ ಹಿಂದಿನ ಸಂಜೀವಣ್ಣ ಇರುವಂತ ಸಂದರ್ಭದಲ್ಲಿ ಎಷ್ಟು 6,80,00,000 ರೂಪಾಯಿಗಳನ್ನ ಯಾವ ಮಹಿಳಾ ಕಾಲೇಜಿಗೋಸ್ಕರ. ನನಗೆ ಖುಷಿ ಆಗ್ತದೆ. ಪುತ್ತೂರು ಒಂದೊಂದು ದಿನದಲ್ಲಿ ಒಂದು ಜಿಲ್ಲಾ ಕೇಂದ್ರ ಆಗುವಂತ ಎಲ್ಲ ಭರವಸೆಗಳು ಇಲ್ಲಿ ಇದೆ. ಇಲ್ಲಿ 5 ಕಾಲೇಜುಗಳಿದೆ. 5 ಕಾಲೇಜುಗಳಲ್ಲಿ ಒಂದಾ ಕಾಲೇಜ್ ಇದೆ. ಆ ಮಹಿಳಾ ಕಾಲೇಜಿಗೋಸ್ಕರ ಅದು ಸರಿಯಾಗಿರ್ಲಿಲ್ಲ, ಅದಕ್ಕೆಷ್ಟೇ ಬಂತು. ಆಮೇಲೆ ನಮ್ಮ ಮಾಜಿ ಶಾಸಕರಾದ ಸಂಜೀವ ಮಠಂದೂರ್ ಅವರು 5ನೇ ತಾರೀಕು 3 ವರ್ಷ ಆಗ್ತದೆ. 3 ವರ್ಷ ಆಗ್ತದೆ 6ನೇ ತಾರೀಕಿಗೆ. ಆದ್ರೆ ಶಾಸಕರು ಗೆದ್ದು ಬಂದ್ರು. ಯಾವುದೋ ಕಾರಣಕ್ಕೋಸ್ಕರ ಅಲ್ಪನಿಗೆ ಐಶ್ವರ್ಯ ಬಂದಾಗೆ ಆಯ್ತು. ಅವರಿಗೆ ಸಿಕ್ಕಿರ್ತಕ್ಕಂಥ ಪೋಸ್ಟ್ ಅವರು ಗೆದ್ದು ಬಂದ್ರು. ತಕ್ಷಣ ಅದಕ್ಕೂ ಪುನಃ ಶಂಕುಸ್ಥಾಪನೆ ಮಾಡಿದ್ದಕ್ಕೆ ಪುನಃ ಶಂಕುಸ್ಥಾಪನೆ ಮಾಡಿದ್ರು. ಆದ್ರೆ ಶಂಕುಸ್ಥಾಪನೆ ಮಾಡಿದ್ರು, ಕೆಲಸ ಮಾಡಿದ್ರ ಏನೋ ಸ್ವಲ್ಪ ಕೆಲಸ ಆಯ್ತು. ಆಮೇಲೆ ಅದನ್ನೇ ಕೆಲಸವನ್ನ ನಿಲ್ಲಿಸಿದ್ರು. ನಾನು ಹೇಳ್ತೀನಿ, ಉಪ್ಪಿನಂಗಡಿಯಲ್ಲಿ ಘೋಷಣೆ ಮಾಡ್ತಾರಲ್ಲ 350 ಕೋಟಿ ಅಂತ ಹೇಳಿ, ಯಾಕೆ ಇಲ್ಲಿಗೆ ಹಣ ತರಲಿಕ್ಕಾಗಲಿಲ್ಲ ಅವರಿಗೆ? ಮಹಿಳಾ ಕಾಲೇಜಿಗೆ ನಾವೆಲ್ಲ ಪ್ರಶ್ನೆ ಮಾಡಬೇಕಾಗಿದೆ. ಮಹಿಳಾ ಕಾಲೇಜಿಗೆ ಬೇಕಾದ ಅನುದಾನವನ್ನು ತಂದು ಯಾವ ಕಾಂಟ್ರಾಕ್ಟರ್ ಇದ್ದಾರೆ ಅವರಿಗೆ ಸರಿಯಾದ ಸಮಯದಲ್ಲಿ ಅನುದಾನವನ್ನು ಕೊಟ್ಟಿದ್ರೆ 3 ವರ್ಷ ಆಯ್ತು. 3 ಅಂತಸ್ತು, ವರ್ಷದಲ್ಲಿ ಒಂದೊಂದು ಅಂತಸ್ತು ಆಗಿದ್ದಿದ್ರು ಇವತ್ತು ಆ ಮಕ್ಕಳು ಭಾರಿ ಒಳ್ಳೆಯ ವಾತಾವರಣದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಹೌದಲ್ವಾ? ಪಾಪ ಜೈಲಿನ ಕಟ್ಟಡ, ನನಗೆ ಜೈಲು ಅಂತ ನೋಡುವಾಗ ನೆನಪಾಗ್ತದೆ. ನಾವು ಹಿಂದೆ ಇಲ್ಲ, ನಾನು ಇದೇ ಪುತ್ತೂರಿನಲ್ಲಿ ಕಲ್ತದ್ದು ಹೇಳಿದೆ. ನಮಗೆ ಯಾವಾಗ್ಲೂ ಆಗಸ್ಟ್ ಇರುವುದಿಲ್ಲ, ಇಲ್ಲಿ ಹೇಗುಂಟು ಗೊತ್ತಿಲ್ಲ ನನಗೆ. ಅದು ನಾನು ನೋಡಿದಂತ ವಾಟ್ಸಪ್ ಅಲ್ಲಿ ನೋಡಿದ ರೀತಿಯಲ್ಲಿ ಅದು ಅಲ್ಲಿಯ ವ್ಯವಸ್ಥೆ ತುಂಬಾ ಅವ್ಯವಸ್ಥೆ. ನಮ್ಮಲ್ಲೊಂದು ಗಾದೆ ಇದೆ, ಏನು, ಅರ್ಧ ದಾರಿಯಲ್ಲಿ ಐಶ್ವರ್ಯ ಬಂದ್ರೆ ಬಹುಶಃ ಅದನ್ನ ಮಾಡ್ತಾ ಇದ್ದಾರೆ ಇಲ್ಲಿನ ಶಾಸಕರು ಅಂತ ಅನ್ನಿಸ್ತದೆ. ಗಳಿಗೆ ಹೋಗಿ ಅಲ್ಲಿರುವಂತಹ ವೈದ್ಯರುಗಳನ್ನ ಅಮಾನತು ಮಾಡುವಂತದ್ದು, ಬಲವಂತವಾಗಿ ಟ್ರಾನ್ಸ್ಫರ್ ಗಳನ್ನ ಮಾಡುವಂತದ್ದು, ಇಂತಹ ಕಾರ್ಯಗಳನ್ನ ಮಾಡಿ ವೈದ್ಯರ ವಿರುದ್ಧ ಕೂಡ ನಾನಿದ್ದೇನೆ ಅಂತ ಅವರು ಸಮಾಜಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ. ಇದರ ಬದಲು ಒಂದಷ್ಟು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಔಷಧಗಳು ಇದೆಯೋ ಇಲ್ವೋ ಅನ್ನುವಂತ ಒಂದು ಪರೀಕ್ಷೆಯನ್ನ ಅವರು ಮಾಡಬೇಕು. ಅಲ್ಲಿ ಔಷಧಗಳ ಕೊರತೆ ಇದ್ರೆ ಔಷಧಗಳನ್ನ ಪೂರೈಕೆ ಅವ್ರದೇ ಸರ್ಕಾರ ಕೂತ್ಕೊಂಡಿದೆ, ರಾಜ್ಯದಲ್ಲಿ ಅವ್ರದೇ ಸಚಿವರಿದ್ದಾರೆ. ಆರೋಗ್ಯದಲ್ಲಿ ಕಾಣಿಸ್ಕೊಳ್ಬಾರ್ದು. ನಾವು ಶಾಸಕರ ವಿರುದ್ಧವಾಗಿ ಅಲ್ಲ, ಅವರು ನಡೆಸ್ತಿರುವಂತಹ ಮಹಿಳೆಯರ ವಿರುದ್ಧ ಅವ್ರು ನಡ್ಕೊಳ್ತಾ ಇರುವಂತಹ ರೀತಿ, ಸಮಾಜದ ವಿರುದ್ಧ ಅವ್ರು ನಡ್ಕೊಳ್ತಾ ಇರುವಂತಹ ರೀತಿ, ದಲಿತರ ಬಗ್ಗೆ ಅವರು ಹೊಂದಿರುವಂತಹ ಭಾವನೆ, ಇದರ ವಿರುದ್ಧ ನಾವಿದ್ದೇವೆ ಇವತ್ತು. ಇದನ್ನು ಮಾಡ್ತಾ ಇರುವಂತವ್ರು ಯಾರು ಅಂತ ಕೇಳಿದ್ರೆ ಶಾಸಕರು, ಅದ್ ಯಾರೇ ಆಗಿರ್ಲಿ, ಅಂತವರ ವಿರುದ್ಧ ಧ್ವನಿ ಎತ್ತುವಂತ ಕೆಲಸವನ್ನ ಮಹಿಳೆಯರು ನಾವು ಮಾಡಿಯೇ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮಗೆ ಗೌರವದ ಸ್ಥಾನ ಇದೆ ಇಲ್ಲಿ. ಆ ಗೌರವದ ಸ್ಥಾನವನ್ನ ಹಾಳು ಮಾಡ್ಲಿಕ್ಕೆ ಯಾವ ವ್ಯಕ್ತಿ ಎದುರುಗಡೆ ಬಂದ್ರು ಕೂಡ ನಾವು ಮಹಿಳೆಯರು ಒಗ್ಗಟ್ಟಾಗ್ತೇವೆ. ಅಂತವರ ವಿರುದ್ಧ ನಾವು ನಿಲ್ತೇವೆ. ಅಂತವರ ವಿರುದ್ಧ ನಾವು ಹೋರಾಟವನ್ನ ಖಂಡಿತವಾಗಿ ಮಾಡ್ತೇವೆ. ಆ ಹೆಣ್ಮಗಳು ಏನ್ ಮಾಡ್ಬೇಕು? ಆತರ ವಿಷಯವನ್ನ ಇಡೀ ಪಬ್ಲಿಕ್ ಆಗಿ ಹಂಚ್ಕೊಂಡ ನಂತರ ಆ ಹೆಣ್ಮಗಳು ಏನ್ ಮಾಡ್ಬೇಕು ಹೇಳಿ? ಮುಂದೆ ತಲೆ ಎತ್ತಿ ನಿಲ್ಬೇಕೋ ಬೇಡವೋ? ಆ ಹೆಣ್ಮಗಳು ಏನ್ ಮಾಡ್ಬೇಕು?